ಕೋವಿಡ್-19 ಹಾವಳಿಯಿಂದಾಗಿ ಅನೇಕ ಹೊಸ ಪದಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೇಳುವಂತಾಗಿದೆ. ಈ ಪದಗಳ ಪೈಕಿ ಕ್ವಾರಂಟೈನ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಸ್ಯಾನಿಟೈಸೇಷನ್ ಇತ್ಯಾದಿಗಳು ಪ್ರಮುಖವಾದವುಗಳು. ಆದರೆ ಇವುಗಳು ಅಸಲಿಗೆ ಹೊಸ ಪದಗಳಲ್ಲ. ಅಂದರೆ ಕ್ವಾರಂಟೈನ್ ಇರುವಂತಹ ವಿಚಾರ ಈ ಹಿಂದೆಯೇ ಇತ್ತು. ಕ್ವಾರಂಟೈನ್ ಸೆಂಟರ್ಗಳು ಕೂಡ ಇದ್ವು. ಈ ಪೈಕಿ ಮಂಗಳೂರಿನ ಉರುವ ಪರಿಸರದಲ್ಲೂ ಕೂಡ ಒಂದು ಕ್ವಾರಂಟೈನ್ ಸೆಂಟರ್ ಇತ್ತು. ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆ ಅಂದರೆ ಈ ಸ್ಟೋರಿ ನೋಡಿ. ಕೊರೋನಾ ಭೀತಿಯಿಂದಾಗಿ ಈಗ ಎಲ್ಲೆಡೆ ಕೇಳಿಬರುತ್ತಿರುವ ಮಾತುಗಳು ಎಂದರೆ ಅದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಕ್ವಾರಂಟೈನ್. ಎಲ್ಲರೂ ಅಂದುಕೊಂಡಿರುವ ಹಾಗೆ ಇದು ಕೇವಲ ಈ ಕೊರೋನಾ ಕಾಲದಲ್ಲಿ ಉದ್ಭವಿಸಿರುವ ವಿಚಾರಗಳಲ್ಲ. ಮಧ್ಯಯುಗದಲ್ಲಿ ಏಷ್ಯಾ ಮತ್ತು ಯುರೋಪ್ ದೇಶಗಳು ಸಿಡುಬು ಮತ್ತು ಪ್ಲೇಗ್ನಂತಹ ಮಾರಣಾಂತಿಕ ಕಾಯಿಲೆಗಳಿಂದ ವಿನಾಶಗೊಂಡಾಗ ಜನರ ಜೀವವನ್ನ ಕಾಪಾಡಲು ಅನುಸರಣೆಯನ್ನ ಮಾಡ್ತಾ ಇದ್ದಿದ್ದೇ ಈ ವಿಚಾರಗಳನ್ನ. ಇಂತಹ ವಿಚಾರ ನಮ್ಮ ಮಂಗಳೂರಿನಲ್ಲೂ ನಡೆದಿತ್ತು ಎಂದ್ರೆ ನೀವು ನಂಬಲೇಬೇಕು. ಮಂಗಳೂರಿನಲ್ಲಿ ಕೂಡ ಸರಿಸುಮಾರು 50 ವರ್ಷಗಳ ಹಿಂದೆ ಇಂತಹದೇ ಒಂದು ಪರಿಸ್ಥಿತಿ ಉದ್ಭವಿಸಿತ್ತು. ಸಾಂಕ್ರಾಮಿಕ ರೋಗವಾದ ಸಿಡುಬು ಆ ಸಂದರ್ಭದಲ್ಲಿ ಮಂಗಳೂರಿಗೂ ಲಕ್ಕಿಟ್ಟಿದ್ದು, ಆ ಸಮಯದಲ್ಲಿ ಅಂತಹ ಬಾಧೆಗೆ ತುತ್ತಾದವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಅದಕ್ಕಾಗಿಯೇ ಆಯ್ಕೆಯಾಗಿದ್ದ ಪ್ರದೇಶ ಎಂದರೆ ಅದು ಮಂಗಳೂರಿನ ಉರುವ ಬಳಿಯಿರುವ ವೆಲ್ಸ್ಪೇಟೆ ಪರಿಸರ. ಮಂಗಳೂರು ಮಹಾನಗರ ಪಾಲಿಕೆಯ ಉದ್ಯೋಗಿಗಳಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಿರೋ ಕ್ವಾರ್ಟರ್ಸ್ ಇರೋ ಈ ಪ್ರದೇಶ ಈ ಹಿಂದೆ ಕ್ವಾರಂಟೈನ್ ಕೇಂದ್ರವಾಗಿತ್ತು. ಇಲ್ಲಿ ಆರೋಗ್ಯ ಕೇಂದ್ರವೂ ಇದ್ದು ಅಲ್ಲಿ ಅವರನ್ನ ಪ್ರತ್ಯೇಕವಾಗಿ ಇಡುವ ಕೆಲಸವನ್ನ ಮಾಡಲಾಗಿತ್ತು ಎನ್ನುತ್ತಾರೆ ತಾರನಾಥ್ ಉರ್ವ. ಒಂದು ಎಂಕಲ್ನ ಉರ್ವ ವೆಲ್ಸ್ಪೇಟೆ ಪರಿಸರ. ಈ ಪರಿಸರಡು ಸುಮಾರು 50 ವರ್ಷದ ದುಂಬು ಮುಲ್ಪೊಂಜಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದಿತ್ತು. ಆ 50 ವರ್ಷದ ದುಂಬು ಸಿಡುಬು ರೋಗ ಬತ್ತಿನಕ್ಲೇನು ಈ ಒಂಜಿ ಕೆಲವು ನೆಟ್ಟೆ ಶೆಡ್ಲಿತ್ತ ಅಂಚ ಐಟಕ್ಕೆ ಅಂಥದ್ದು ಪಾಡೊಂದಿತ್ತೇರು ಅಪಗಲ ಕ್ವಾರಂಟೈನ್ ಇತ್ತು ಪನ್ಪಿನ ಒಂಜಿ ವಿಚಾರ ಎಂಕಲ್ನ ಹಿರಿಯಡ್ದಂಕ್ಲಿಗೆ ತೆರೆದು ಬತ್ತಿತ್ತು. ಆ ಬಗ್ಗೆ ಪನ್ಪುಣ ಬಂದಾಗ ಒಂದೊಂಜಿ ಮಸ್ತ್ ಇತ್ತದ ಪರಿಸ್ಥಿತಿ ಒಂದು ಇತ್ತ ಮಂಗಳೂರು ಮಹಾನಗರ ಪಾಲಿಕೆದ ಉದ್ಯೋಗಿನಕ್ಲಿಗೆ ಇತ್ತೆ ವಸತಿ ಇಲ್ಲಿ ಕ್ವಾರ್ಟರ್ಸ್ ಆತಂಡು ದುಮ್ಮು ನೆಟ್ಟು ಇಂಚ ಆತನಿಗೆ ಒಂಜಿ ಆರೋಗ್ಯ ಕೇಂದ್ರದಲ್ಲಿ ಎತ್ತಂಡು ಅಪಗ ಸಿಡುಬು ರೋಗದಕ್ಲೇನು ಮುಲ್ಪಕ್ಕಂತ ಪಾಡೊಂದು ಇತ್ತೇರು ಪನ್ಪಿನ ಒಂಜಿ ವಿಚಾರ ಹಿರಿಯಕ್ಲೆಡ್ದಂಕ್ಲಿಗೆ ತೆರೆದು ಬೈದನು. ಆ ವಿಚಾರವೇ ಅನ್ನಿಕಲತ್ತೆ ದುಂಬುದಿ ಒಂದು. ಈ ಪ್ರದೇಶ ವೆಲ್ಸ್ಪೇಟೆ ಎಂದು ಕರೆಸಿಕೊಳ್ಳುತ್ತಾ ಇದ್ರೂ ಕೆಲವರು ಈಗಲೂ ಇದನ್ನ ಕ್ವಾರಂಟೈನ್ ಏರಿಯಾ ಎಂದು ಕರೆಯುತ್ತಾರೆ ಎನ್ನುವ ಮಾಹಿತಿಗಳು ಲಭ್ಯವಿದೆ. ಈ ಹಿಂದೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದ ಸಿಡುಬು ಪ್ಲೇಗ್ಗಳಿಂದ ಭಾರತ ಮುಕ್ತಿಯನ್ನ ಹೊಂದಿದೆ. ಇದೀಗ ಕೊರೋನಾ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮತ್ತೆ ಚಾಲ್ತಿಗೆ ಬಂದಿದೆ. ಈ ಮಹಾಮಾರಿಯು ಸಿಡಿಮಿನಂತೆಯೇ ತೊಲಗಿ ಹೋಗಲಿ ಎನ್ನುವುದು ಎಲ್ಲರ ಹಾರೈಕೆಯಾಗಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.